ಅಂಗನವಾಡಿ ನೌಕರರನ್ನ ಕೊರೋನಾ ವಾರಿಯರ್ಸ್ ಅಂತ ಕರೀತಾರೆ. ಆದರೆ ಕೊರೋನಾ ಅವಧಿಯಲ್ಲಿ ಸಾವನ್ನಪ್ಪಿದ ಕೊರೋನಾ ವಾರಿಯರ್ಸ್ಗೆ ಇನ್ನೂ ಕೂಡ ಪರಿಹಾರ ನೀಡಿಲ್ಲ. ಈ ತನಕ ರಾಜ್ಯದಲ್ಲಿ 27 ಜನ ಅಂಗನವಾಡಿ ಕಾರ್ಯಕರ್ತೆಯರು ಸಾವನ್ನಪ್ಪಿದ್ದಾರೆ. ಆದರೆ 26 ಮಂದಿಗೆ ಸರ್ಕಾರ ಪರಿಹಾರ ನೀಡದೆ ನೆಪ ಹೇಳ್ತಾ ಇದೆಯಂತ ಉಡುಪಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ರಾಜ್ಯಾಧ್ಯಕ್ಷೆ ವರಲಕ್ಷ್ಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಡುಪಿ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು 2600 ರೂಪಾಯಿ ಸಂಬಳ ಪಡೆಯುವ ಬಿಸಿಯೂಟ ನೌಕರರಿಗೆ ಸೆಪ್ಟೆಂಬರ್ನಿಂದ ಸಂಬಳ ನೀಡಿಲ್ಲ. 4 ತಿಂಗಳ ಸಂಬಳ ಸರ್ಕಾರ ಬಾಕಿ ಇರಿಸಿದೆ. ಎಲ್ಲಾ ಕೆಲಸಗಳನ್ನು ಮಾಡಿಸಿ ಸರ್ಕಾರ ನಮಗೆ ಅನ್ಯಾಯವನ್ನ ಎಸಗಿದೆ. ಪ್ರತಿ ಬಾರಿ ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆ ಈಡೇರಿಸುವ ಭರವಸೆ ಮಾತ್ರ ಸಿಗ್ತಾ ಇದೆ. ಬೇಡಿಕೆ ಈಡೇರದಿದ್ರೆ ಬಜೆಟ್ ಸೆಷನ್ ಸಂದರ್ಭ ವಿಧಾನಸೌಧ ಚಲೋ ಹಮ್ಮಿಕೊಳ್ತೇವೆ ಅಂತ ವರಲಕ್ಷ್ಮಿ ಹೇಳಿದರು. ರಾಜ್ಯದಲ್ಲಿ ಅನಿಮಿಯಾ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ, ಆದ್ರೆ ಸರ್ಕಾರ ಅಂಗನವಾಡಿಗಳ ಮುಖಾಂತರ ಕೊಡುವಂತ ಕೋಳಿ ಮೊಟ್ಟೆ ನಿಮ್ಮ ಉಡುಪಿ ಜಿಲ್ಲೆಯಲ್ಲೇನೆ 7 ತಿಂಗಳಿಂದ ಪೇಮೆಂಟ್ ಆಗಿದೆ. ಆಯ್ತಾ, ಮುಂಗಡವಾಗಿ ಕೊಡಲ್ಲ. ನಮಗೆ ಬರೋ ಸಂಬಳ ಎಷ್ಟಪ್ಪ? 10,000 ರೂಪಾಯಿ. ಸೊ ಒಂದು ಅಂಗನವಾಡಿ ಕೇಂದ್ರಕ್ಕೆ ಒಂದು ಮಗುವಿಗೆ ಇದು ವಾರದಲ್ಲಿ 5 ದಿನ ನಾವು ಮೊಟ್ಟೆ ಕೊಡಬೇಕು ಅಂತ ಹೇಳಿದ್ರೆ ಒಂದು ಮೊಟ್ಟೆ ರೇಟು 6 ರೂಪಾಯಿ, 6.5, 7 ರೂಪಾಯಿ. ಸೊ ನಾವು ಎಲ್ಲಿಂದ ಕೈಯಿಂದ ಹಾಕಿ ನಾವು ಕೊಡಬೇಕು? ಇದು ನಮ್ಮ ಪ್ರಶ್ನೆ ಇದೆ. ಸಂಬಳನೂ ನೀವು ಕರೆಕ್ಟ್ ಆಗಿ ಕೊಡಲ್ಲ, ಕೋಳಿ ಮೊಟ್ಟೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೋಳಿ ಮೊಟ್ಟೆ ದುಡ್ಡನ್ನು ಕೊಡಲ್ಲ. ಸೊ ನಾವು ಇಲ್ಲಿ ಡಿಮ್ಯಾಂಡ್ ಮಾಡ್ತಿರೋದೇನಂದ್ರೆ ಮುಂಗಡವಾಗಿ ನೀವು ಕೋಳಿ ಮೊಟ್ಟೆ ಹಣ ನಮಗೆ ಕೊಡಬೇಕು ಅಂತ ಹೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಸೊ ಮುಂಗಡವಾಗಿ ನೀವು ಕೊಡ್ಲಿಲ್ಲ ಅಂದ್ರೆ ವರ್ಕರ್ಸ್ ಯಾವ ದುಡ್ಡಲ್ಲಿ ಮೊಟ್ಟೆಯನ್ನು ಪರ್ಚೇಸ್ ಮಾಡಿ ಹಾಕಬೇಕು? ಈಗ ಉಡುಪಿ ಜಿಲ್ಲೆ ಒಳಗಡೆ ತಾಲೂಕು ಒಳಗಡೆನೆ 7 ತಿಂಗಳಿಂದ ಈಗ ಅವ್ರು ಹೇಳ್ತಾ ಇದ್ದಾರೆ 7 ತಿಂಗಳಿಂದ ಕೊಟ್ಟಿಲ್ಲ ಅಂತ. ಏನಿದ್ರ ಅರ್ಥ ಏನು? ನೀವು ಹೇಳ್ತೀರಾ ಅನಿಮಿಯಾ ಹೆಚ್ಚಾಗ್ಬಿಟ್ಟಿದೆ, ಕಮ್ಮಿ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಚರ್ಚೆಗಳು ಮಾಡ್ತೀವಿ. ಅಪೌಷ್ಟಿಕತೆ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಅಂತೇಳಿ ಚರ್ಚೆ ಮಾಡ್ತಾ ಇದ್ದೀವಿ. ನಿಮಗೆ ಇಲಾಖೆ ಒಳಗಡೆ ಬರುವಂತ ಅನುದಾನಗಳನ್ನ ಹೆಚ್ಚಳ ಮಾಡಿಕೊಂಡು ಯಾವ ಸಂದರ್ಭಕ್ಕೆ ಏನ್ ಕೊಡಬೇಕು ಅನ್ನೋ ಕೆಲಸಗಳನ್ನು ಕೂಡ ನೀವು ಅಡ್ಮಿನಿಸ್ಟ್ರೇಷನ್ ಭಾಗವಾಗಿ ಮಾಡಲಿಲ್ಲ ಅಂದ್ರೆ ನಾವು ಫೀಲ್ಡ್ ವರ್ಕರ್ಸ್ ಏನ್ ಮಾಡಬೇಕು? ಇದು ನಮ್ಮ ಪ್ರಶ್ನೆ.